ಕೋಣ ಅಂತಲೇ ಹೇಳ್ತಿದ್ದರು. ಈಗಲೂ ನನ್ನ ಗೊಣ ಕೊಯ್ಯುವುದಕ್ಕೆ ಅವರು ಹಿಂದೆ ಮುಂದೆ ನೋಡಲಿಲ್ಲ. ಪ್ರಾಮಾಣಿಕವಾಗಿ ಮಾತಾಡಿದ್ರು ಅಂತ ಈ ಸಲದ ಮಾತನ್ನು ನಾನು ಒಪ್ಪಿದೆ. ಆದರೆ ಒಂದೂ ಅದರಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತ ಈಗ ಗೊತ್ತಾದದ್ದು. ಇಲ್ಲದೇ ಇದ್ದರೆ ಅರ್ಜುನ ಪ್ರಯೋಗಿಸಿದಂತಹ ಒಂದು ಐಶಿಕ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಇವರಲ್ಲಿಲ್ವಾ? ಪಾತ್ರೆಯಿಂದ ಪಾತ್ರೆಗೆ ಹಾಕುವಾಗ ಮೊದಲಿದ್ದ ಪಾತ್ರೆ ಅಂತ ಎಲ್ಲ ಬೀಳ್ತದೆ, ಎರಡನೇ ಪಾತ್ರೆಗೆ ಬೀಳುವುದಿಲ್ಲ. ಈಗ ಗುರುಗಳು ಯಾರು? ದ್ರೋಣನ, ಅರ್ಜುನನ? ದ್ರೋಣ ಶಿಷ್ಯ ಅರ್ಜುನ. ಹಾಗಾದ್ರೆ ಗುರುಗಳಾದಂತಹ ದ್ರೋಣನಲ್ಲಿ ಇದ್ದದ್ದೆಲ್ಲ ಇವನಲ್ಲಿ ಉಂಟಾ? ಇಲ್ಲ. ಇವನನ್ನು ದೊಡ್ಡದು ಮಾಡಲಿಕ್ಕೆ ಅವರು ಸೋಲುವುದು. ನಿಮಗೆ ಏಲಕ್ಕಿ ಗಿಡದ ಪರಿಚಯ ಉಂಟಾ? ಬಾರಿ ಪರಿಮಳ ನೋಡಿ. ಅದರ ಅಡಿಯಲ್ಲಿ ಘಟಸರ್ಪ ಮಲಗಿದ್ರು, ಅದು ಹೆಡೆ ಬಿಚ್ಚುವುದೇ ಇಲ್ಲ. ಅದರ ಪರಿಮಳಕ್ಕೆ ಅಲ್ಲಿಗೆ ಅದು ತಲೆ ನಿದ್ದೆ ತೂಗುವುದೇ. ಅರ್ಜುನನೆನ್ನುವ ಏಲಕ್ಕಿ ಗಿಡದ ಅಡಿಯಲ್ಲಿ ದ್ರೋಣನೆನ್ನುವ ಘಟ ಸರ್ಪ ಮಂಡೆ ಕೆಳಗೆ ಹಾಕಿ ಮಲಗಿದೆ. ನಮಗೆ ಎಂಥದ್ದು ಪ್ರಯೋಜನ ಇದೆ? ಯಾರನ್ನು ನಂಬುವುದು? ಯಾವ ಗಿಡದಲ್ಲಿ ಯಾವ ಹೂ, ಯಾವ ಹುತ್ತದಲ್ಲಿ ಯಾವ ಹಾವು, ಯಾರಿಗೆ ಗೊತ್ತು? ಯಾರಿಲ್ಲ ಅಂತಾಯ್ತು. ಎಷ್ಟು ಇದ್ರು ಏನಿದ್ರು ನಮ್ಮ ಪ್ರಯೋಜನಕ್ಕೆ ಯಾವುದೂ ಇಲ್ಲ. ನಿನ್ನದಾದಂತಹ ಯೋಗ್ಯತೆಗೆ ಅಂಗಾಧಿಪತಿಯ ಪ್ರಣಾಮಗಳು. ಪ್ರಭೋ, ಪೌರ್ಣಮಿಯ ಚಂದ್ರನಂತೆ ಕಲಾಪೂರ್ಣವಾದಂತಹ ನಿನ್ನ ಮುಖ ರಾಹುಗ್ರಸ್ತ ಚಂದ್ರನಂತಾಗಿದೆ. ನೀನು ಹೊಗಳುವುದ ದೂರುವುದ? ನಿನಗೆ ಹೇಗೆ ಅನ್ನಿಸಿತು? ರಾಹುಗ್ರಸ್ತ ಚಂದ್ರ ಅಂತ ಹೇಳಿದ ಮೇಲೆ ಕಲಾಪೂರ್ಣ ಆಗಿತ್ತು ಅಂತ ಹೇಳಿ ನನ್ನನ್ನು ಬೇಸರ ಮಾಡುವುದಲ್ವ ನೀನು? ಮೊದಲು ಕಲಾಪೂರ್ಣವಾಗಿತ್ತು, ಈಗ ಸುಖ ಇಲ್ಲ ಅಂತ ಹೇಳುದಲ್ವ ನೀನು? ಇತ್ತೀಚೆಗೆ ಯಾಕೆ ಹೀಗೆ ನೀನು? ಯುದ್ಧ ಪ್ರಾರಂಭ ಆದ ಮೇಲೆ
ನೀನು ಇಷ್ಟೊತ್ತು ಮನೆ ಮೂಲೆಯಲ್ಲಿ ಮುಸುಕಾಕಿ ಮಲಗಿದ್ಯಾ? ಇಲ್ಲ. ಈಗಲೇ ಬರುವುದು ನೀನು? ಯಾಕೆ? ಯಾವಾಗ ಪ್ರಾರಂಭ ಮಾಡಿದ್ದೇವೆ ನಾವು? ಹೌದು, ಪ್ರಾರಂಭ ಮಾಡುವಾಗ ನಾನು ಬರಬೇಕಾದ ಅನಿವಾರ್ಯತೆ ಏನು? ಏನು ಬರಬಾರ್ದ? ಬರಬಾರ್ದು ಅಂತ ಅಲ್ಲ. ಯಾರ ಸೇನಾಧಿಪತ್ಯ? ಯಾರದ್ದು? ದ್ರೋಣಾಚಾರ್ಯರ ಸೇನಾಧಿಪತ್ಯ. ಅದಕ್ಕಿಂತ ಮೊದಲು ಭೀಷ್ಮರ ಸೇನಾಧಿಪತ್ಯ. ನಾವು ದುಡಿಬೇಕು. ಯಾರ್ಯಾರು ಹೆಸರು ಪಡೆಯುವುದಿದ್ರೆ ನಾವು ಯಾಕೆ ದುಡಿಯುವುದು? ಜನ್ಮಕ್ಕೆ ನಮ್ಮ ಪಕ್ಷ ಗೆಲ್ಲುವುದಿಲ್ಲ ಅಂತ ಎಲ್ಲರೂ ಸ್ಥಾನ ಸ್ಥಾನ ಸ್ಥಾನ, ಎಲ್ಲರಿಗೂ ಮರ್ಯಾದೆ ಬೇಕು, ಯಾರು ಬಿಟ್ಟುಕೊಡುವುದಿಲ್ಲ. ಮರ್ಯಾದೆ ಬೇಕು ಎನ್ನುವುದೇ ನನ್ನ ಅಭಿಲಾಷೆ ಅಲ್ಲ. ಹಾಗಂತ ನಮ್ಮನ್ನು ಏನೂ ಇಲ್ಲದೆ ಬದಿಗೆ ದುಡಿದ್ರೇನು ಸಾಯುದ? ಬದಿಯಲ್ಲೇ ತೋರಿಸುವುದು ಏನಾದ್ರು ಹಾಗಾಗುತ್ತದ? ಏನಾಗದೆ? ಇವತ್ತಿನ ದಿವಸದ ರಣದಾರುಣಿಯಲ್ಲಿ ನಿನಗೆ ಸಾಕು ಸಾಕು ಅನ್ನಿಸುವಷ್ಟು ನಾನು ಮಾಡ್ತೇನೆ. ಅಂದ್ರೆ ಇನ್ನು ಬೇಡ ಅಂತಲ್ಲ? ಅಲ್ಲ, ಮತ್ತೆ ಸಾಕು ಸಾಕು ಅಂದ್ರೆ ಯುದ್ಧ ರಂಗವೇ ಸಾಕು ಅಂದ್ರೆ ಕರ್ಣನ ಪರಾಕ್ರಮವನ್ನು ಅಷ್ಟು ತೋರಿಸ್ತೇನೆ ಯುದ್ಧ ರಂಗದಲ್ಲಿ ಅಂತ. ಮಾತಾಡುವುದೇ ನನಗೆ ಸರಿ ಅರ್ಥ ಆಗುದು. ಯಾಕೆ? ನನಗೆ ಯುದ್ಧವೇ ಬೇಡ ಅಂತ ಮಾಡ್ತೀಯಾ? ಅಲ್ಲ, ಯುದ್ಧದಲ್ಲಿ ನನಗೆ ಒಂದು ತೃಪ್ತಿಯಾಗುವ ಹಾಗೆ ಹೋರಾಟ ಮಾಡ್ತೀಯ. ತೃಪ್ತಿ ನಿನಗಾಗಬೇಕು, ವಿರೋಧಿಗಳಿಗೆ ಯುದ್ಧವೂ ಸಾಕು ಅಂತ ಆಗಬೇಕು, ರಾಜ್ಯವೂ ನಿನಗೆ ಸಿಗಬೇಕು. ಆ ಮುಖೇನವಾಗಿ ನಿನಗೆ ಯುದ್ಧ ಸಾಕು ಅಂತ ಆಗಬೇಕು. ಅಜ್ಜ ಭೀಷ್ಮರಿಂದ ಆಗದೇ ಇರುವುದು, ದ್ರೋಣರಿಂದ ಒಂದು 4 ದಿವಸದಲ್ಲಿ ಸಾಧಿಸಲ್ಪಡದೇ ಇರುವುದು, ನಿನ್ನಿಂದ ಸಾಧಿತವಾಗ್ತದೆ ಎನ್ನುವ ವಿಶ್ವಾಸವನ್ನು ನಾವು ಒಪ್ಪಿಕೊಳ್ಬೇಕು ಅಂತಾದ್ರೆ ಅಂತದ್ದೆಂತ ದೊಡ್ಡ ನನ್ನಲ್ಲಿ ಏನಿದೆ ಅಂತ ಕೇಳ್ತಾ ಇದ್ದೀಯ? ಈ ಹಿಂದೆ ದೇವೇಂದ್ರನೇ ನನ್ನದಾದಂತಹ ದಾನ ಬುದ್ಧಿಯನ್ನು ಕಂಡು ಏಕಘಾತಿನಿಯಾದಂತಹ ಕ್ಷತ್ರಾಯುಧವನ್ನು ನನಗೆ ದಯಪಾಲಿಸಿದವನಿದ್ದಾನೆ. ಅದರ ಬಲದಿಂದಲಾಗಿ ಇಂದಿನ ದಿವಸದಲ್ಲಿ ಪಾರ್ಥನಿಗೆ ಸಾವನ್ನು ತರಿಸ್ತೇನೆ, ಮಾತ್ರ ಅಲ್ಲ ಪಾಂಡವರಿಗೆ ಸೋಲನ್ನು ತರಿಸ್ತೇನೆ, ಮಾತ್ರ ಅಲ್ಲ ನಿನ್ನ ಮುಖದಲ್ಲಿ ಗೆಲುವನ್ನು ತರಿಸ್ತೇನೆ. ಈಗ ನಿನ್ನ ದಾನ ಬುದ್ಧಿಗೆ ಮೆಚ್ಚಿದಂತ ಇಂದ್ರ ನಿನಗೆ ಕೊಟ್ಟದ್ದು ಇವತ್ತೋ ನಿನ್ನೆ ಅಲ್ವಲ್ಲ? ಅಲ್ಲ, ಬಹಳ ಸಮಯ ಆಯ್ತಲ್ಲ. ಹೌದು. ಅರ್ಜುನ ನಿನಗೆ ವಿರೋಧಿ ಅಂತ ಆದದ್ದು ಇವತ್ತು ನಿನ್ನೆಯೋ? ಅಲ್ಲ, ಬಹಳ ಸಮಯದ ಹಿಂದೆ. ಹೌದಲ್ಲ? ಹೌದು. ಅದನ್ನೊಂದು ಬಚ್ಚಿಟ್ಟುಕೊಂಡು ಇಷ್ಟರವರೆಗೆ ಕಾದದ್ದು ಯಾಕೆ? ಮೀನಮೇಷ ಎಣಿಸುವುದಕ್ಕೆ ಸಮಯವ? ನಮ್ಮಲ್ಲಿ ಒಂದು ಬಿಟ್ಟವರನ್ನು ಕೊಲ್ಲುವುದು ಬಿಟ್ಟು ಈಗ ತೋರಿಸ್ತಾರೆ. ಹಾಗಲ್ಲ, ನಮ್ಮಲ್ಲಿ ಉಂಟು ಅಂತ ಒಟ್ಟಾರೆ ಖರ್ಚು ಮಾಡುವುದಲ್ಲ, ಎಲ್ಲಾ ಖರ್ಚಿಗೂ ಒಂದು ಲೆಕ್ಕಾಚಾರ ಅಂತ ಬೇಕು. ಅದಕ್ಕೆ ಅಲ್ವಾ ನೀನಿರುವುದು? ನೀನು ಸರಿ ಮುಖ ತೋರಿಸಿ ಮಾತಾಡು. ಏನು ಒಂದು ಖರ್ಚಿಗೆ ಲೆಕ್ಕಾಚಾರ, ಒಂದು ಮುಖ ನೋಡಿ ಬಿಡ್ತೇನೆ ನಾನು. ಯಾಕೆ? ನಮ್ಮಲ್ಲಿ ಉಂಟು ಅಂತ ಖರ್ಚು ಮಾಡುವುದಲ್ಲ, ಒಂದು ಲೆಕ್ಕದಲ್ಲಿ ಇದೊಂದು ಜೀವವ ಹಾಗೆ ಲೆಕ್ಕ ಮಾಡಿದ ಖರ್ಚಿನದ್ದು. ಹಾಗಲ್ಲ, ಇಷ್ಟರವರೆಗೆ ಮಂತ್ರಾಸ್ತ್ರಗಳು ಎಷ್ಟು ಪ್ರಯೋಗವಾಗಿದೆ, ಆದಂತಹ ಎಲ್ಲಾ ಮಂತ್ರಾಸ್ತ್ರಗಳಿಂದಲೂ ನಮ್ಮ ಪಾಲಿಗೆ ಜಯ ಸಿಕ್ಕಿದ ಇಲ್ಲ. ಹಾಗಾದ್ರೆ ಅದು ವ್ಯರ್ಥ ಖರ್ಚು ಅಂತ ಆಯ್ತಾ ಇಲ್ವೋ? ಹೌದು. ನಾವು ಒಂದು ಬಾಣವನ್ನು ಪ್ರಯೋಗಿಸಿದ ಕ್ಷಣದಲ್ಲಿ ಅದರಿಂದ ನಮಗೆ ಬರುವಂತಹ ಪ್ರತಿಫಲದ ಬಗ್ಗೆ ನಿರೀಕ್ಷೆ ಇಟ್ಟುಕೊಳ್ಬೇಕು. ಮಾತ್ರ ಅಲ್ಲ, ಗುರಿಯನ್ನು ಸಾಧಿಸ್ತೇನೆ ಎನ್ನುವಂತಹ ಛಲ ಹಠ ಅದು ಉಂಟು ಅಂತಾದ್ರೆ ಮಾತ್ರ ಪ್ರಯೋಗಿಸಬೇಕು. ಈ ಕೆಲವರು ಕೂಡದೇ ಇದ್ದವರು ನಾನು ಯುದ್ಧ ಮಾಡ್ತೇನೆ ಅಂತ ಹೇಳುವುದಲ್ಲ. ಹೇಳುವವ ನಿನ್ನ ಮಿತ್ರ ಕರ್ಣ. ಇರುವುದಕ್ಕೆ ನನ್ನ ಬತ್ತಳಿಕೆಯಲ್ಲಿ ದಿವ್ಯಾಸ್ತ್ರಗಳಿವೆ. ಪ್ರಬಲ ವಿರೋಧಿ ಎನಿಸಿಕೊಂಡಂತಹ ಪಾರ್ಥನ ಶಿರಚ್ಛೇದನವೇ ನನ್ನ ಚರಮ ಲಕ್ಷ್ಯ. ಕರ್ಣ, ಓ, ಈ ಪ್ರಪಂಚದಲ್ಲಿ ನಾನು ನಿನ್ನನ್ನು ನಂಬಿದಷ್ಟು ಯಾರನ್ನೂ ನಂಬಲಿಲ್ಲ. ಇದು ನನ್ನಲ್ಲಿ ಮಾತ್ರ ಹೇಳುವುದ, ಎಲ್ಲರಲ್ಲಿ ಹೇಳುವುದು? ಯಾರಲ್ಲಿ ಹೇಳುವುದಿದ್ರೆ ಅದನ್ನೇ ಹೇಳುವುದು, ಯಾರು ಒಪ್ಪಿದ್ರು ಅದನ್ನೇ ಒಪ್ಪುವುದು. ಸರಿ, ಕರ್ಣನಿಗೂ ಕೌರವನಿಗೂ ಏನು ಕೇಳಿದ್ರೆ ವಿರೋಧಿಗಳಾದ್ರೂ ಒಪ್ಪುವ ಸತ್ಯವೇ. ಖಂಡಿತವಾಗಿ. ನನ್ನ ಬಲದಲ್ಲಿ ಅತಿ ಬಲ ನಿಲ್ಲಿಸಿದವ ನೀನೆ. ಖಂಡಿತ. ಆದ್ರೆ ಒಂದು ಏನು? ಈ ಸಲ ಪೂರ್ಣ ಪ್ರಮಾಣದಲ್ಲಿ ನಿನ್ನನ್ನು ನಾನು ನಂಬಿದ್ದೇನೆ. ಖಂಡಿತ. ಯಾವುದಕ್ಕೂ ತಯಾರಾಗಿ ಬಿಡಾಯ್ತಾ? ನಾನು ತಯಾರಾಗುವುದಕ್ಕೆ ಏನುಂಟು? ಈ ದೇಹ ಉಳಿದದ್ದೇ ನಿನ್ನಿಂದ. ಇದು ನಿನಗೆ, ನೀನು ಏನು ಹೇಳ್ತೆ ಹಾಗೆ. ನಿನಗೆ ಕೆಲವು ಸಲ ಅದು ಮರ್ತು ಹೋಗ್ತದೆ, ಬಾಕಿದವರಲ್ಲಿ ಮಾತಾಡುವಾಗ ಮಾತ್ರ ನೆನಪು ಉಳಿಯುವುದು. ನನಗೆ ನೆನಪು ಉಳಿಯುವುದಲ್ಲ,
ಕೆಲವರು ಮರೆಯುವ ಹಾಗೆ ಮಾಡುವವರಿದ್ದಾರೆ, ಅವರಿಗೆ ನೆನಪು ಹುಟ್ಟಿಸಿದ್ರು. ಅದು ನಮ್ಮ ದೌರ್ಬಲ್ಯ. ಮತ್ತೊಬ್ಬರು ಮರೆಯುವ ಹಾಗೆ ಮಾಡಿದ್ರು ನಾವು ಮರೆಯಬಾರದು ಅಂತ. ನಮ್ಮವರೇ ನಮ್ಮನ್ನು ಅಣಕ ಮಾಡಿದ್ರೆ ಬಿಸಿ ಆಗುತ್ತದ ಇಲ್ವೋ? ಅದು ನಿನಗೆ ನನ್ನ ಮೇಲಿರುವ ಗೌರವ, ಪ್ರೀತಿ, ಆದರ, ವಿಶ್ವಾಸ ಎಲ್ಲ ಉಂಟು ಅಂತಾದ್ರೆ ಬಾಕಿದ್ದವರು ನಿನ್ನನ್ನು ಎಷ್ಟು ಸಣ್ಣದು ಮಾಡಿದ್ರು ನಾನು ನಿನ್ನ ನೆನಪಿಗೆ ಬರಬೇಕು. ನೆನಪಿರ್ಲಿ ನಿನಗೆ? ನೀನು ಹಾಗೆ ಹೇಳ್ತಿ. ಆಚಾರ್ಯ ಭೀಷ್ಮರಿಗೆ ಸೇನಾಧಿಪತ್ಯ ಕೊಟ್ಟಾಗಲೂ ನಾನು ಹೇಳಿದ್ದೇನೆ, ಬಿಡು ಬಿಡು ತೊಗಲಿನ ಈ ಮುದುಕರನ್ನು ಯಾಕೆ ಸೇನಾಧಿಪತ್ಯ ಕೊಡ್ತಿ ಎನ್ನುವ ಹಾಗೆ. ಆಗ ಅವರು ಶಪಥವನ್ನು ಹಾಕಿದ್ರು. ನಾ ಧನುರ್ಬಾಣಗಳನ್ನು ಮುರಿದು ಹೋದೆ. ತದನಂತರ ನೀನು ಹೇಳಿದ್ದೇನು, ಮಾತಾಡಿದ್ದು ಸ್ವಲ್ಪ ಹೆಚ್ಚಾಯ್ತು, ಆದ್ರೂ ಒಳ್ಳೆದಾಗಿದೆ. ನೀನು ನಾನು ಮಾತಾಡುವುದು ಹೆಚ್ಚಾಗುತ್ತದೆ ಅಂತ ಹೇಳುವುದಾ, ಒಳ್ಳೆದಾಗಿದೆ ಅಂತ ಹೇಳುವುದಾ, ಕಡಿಮೆ ಆಗಬೇಕು ಅಂತ ಹೇಳುವುದು ನೀನೇ. ಹಾಗಾಗುತ್ತದದು. ನಾನು ನಿನಗೆ ನಿರ್ಬಂಧ ಮಾಡ್ಲಿಕ್ಕಿಲ್ಲ. ನಿನ್ನನ್ನು ನೀನು ಸಮರ್ಥಿಸಿಕೊಳ್ಳುವುದಕ್ಕೆ ಎಷ್ಟು ಬೇಕಾದ್ರೂ ಮಾಡು, ಏನು ಬೇಕಾದ್ರೂ ಮಾಡು. ಸರಿ, ನಿನ್ನಲ್ಲಿ ನನಗೆ ವಿಶ್ವಾಸ ಉಂಟು. ಹಾಗಾದ್ರೆ ನೀನು ಅಷ್ಟು ಅಪ್ಪಣೆ ಕೊಟ್ರೆ ಇನ್ನು ನಿನಗೆ ಕೆಲಸ ಹೋಗಿ ಮಲಗುವುದು ಮಾತ್ರ. ಆದ್ರೆ ಒಂದು ಏನು, ಅರ್ಜುನನನ್ನು ಮಾತ್ರ ಬಿಡ್ಬೇಡ. ಅದನ್ನ ಬಿಡುವ ಪ್ರಶ್ನೆ ಉಂಟಾ? ನಮ್ಮ ಮರ್ಯಾದೆಯ ಪ್ರಶ್ನೆ. ಖಂಡಿತವಾಗಿ. ಅರ್ಥ ಆಯ್ತಲ್ಲ? ನೀನು ಹಾಗೆ ಹೇಳುವಾಗ ನನಗೆ ದ್ವಂದ್ವ ಅರ್ಥ ಕಾಣಿಸುವುದು. ಅಲ್ಲ, ನಮ್ಮ ಒಂದು ಮರ್ಯಾದೆಯ ಪ್ರಶ್ನೆ ಅಂತ. ಹೌದು, ನಮ್ಮ ಮರ್ಯಾದೆ ಅಂತ ಹೇಳಿದ್ರೆ ನಿನ್ನದ್ದು ನಂದು. ಹಾಗಾದ್ರೆ ತೊಂದರೆ. ಆಯ್ತು, ಹೋಗಿ ಬರ್ತಾ